ನಿಶ್ಚಿತಾರ್ಥವಾಗಿದ್ದ ಯುವತಿ ರೇಷ್ಮಾ ಎಂಬಾಕೆ ನಗರದ ಬಲ್ಲಾಲ್ಬಾಗ್ನಿಂದ ನಾಪತ್ತೆಯಾಗಿ ಇತ್ತೀಚೆಗೆ ಮುಸ್ಲಿಂ ಧರ್ಮದ ಯುವಕ ಅಕ್ರಮ್ ಎಂಬಾತನನ್ನ ಮದುವೆಯಾಗಿದ್ದು ಇದೀಗ ತನಿಖೆ ನಡೆಸಿದ ಬರ್ಕೆ ಠಾಣಾ ಪೊಲೀಸರು ನವ ದಂಪತಿಯನ್ನ ಬಂಧಿಸಿದ್ದಾರೆ. ಹಜರತ್ ಅಲಿಯಾಸ್ ಯಶೋಧಾಳ ಮಗಳು ರೇಷ್ಮಾ ಗದಗಿನ ಯಶೋಧಾಳ ಅಕ್ಕನ ಮಗ ಅಕ್ರಮ್ನನ್ನ ಮದುವೆಯಾಗಿದ್ಲು. ಇದಕ್ಕೂ ಮುನ್ನ ರೇಷ್ಮಾಳನ್ನ ಯಶೋಧ ಕುಟುಂಬಿಕರು ಹಿಂದೂ ಯುವಕನೊಂದಿಗೆ ನಿಶ್ಚಿತಾರ್ಥ ಮಾಡಿದ್ರು. ಬಳಿಕ ನಿಶ್ಚಿತಾರ್ಥದ ಚಿನ್ನದ ಒಡವೆಗಳು, ಪೋಷಕರ 90,000 ನಗದು ಹಣದೊಂದಿಗೆ ರೇಷ್ಮಾ ಪರಾರಿಯಾಗಿದ್ಲು. ವಿಶ್ವ ಹಿಂದೂ ಪರಿಷತ್ ಇದೊಂದು ಲವ್ ಜಿಹಾದ್ ಪ್ರಕರಣವಾಗಿದ್ದು ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿತ್ತು. ಅಲ್ಲದೆ ರೇಷ್ಮಾ ವಿರುದ್ಧ ಬರ್ಕೆ ಠಾಣೆಗೆ ಪೋಷಕರು ದೂರನ್ನ ನೀಡಿದ್ರು. ತನಿಖೆ ಆರಂಭಿಸಿದ ಪೊಲೀಸರಿಗೆ ಅಚ್ಚರಿ ಕಾದಿತ್ತು. ರೇಷ್ಮಾ ತಾಯಿ ಯಶೋಧ ಮೂಲತಃ ಮುಸ್ಲಿಂ ಕುಟುಂಬದ ಹೆಣ್ಣಾಗಿದ್ದು 22 ವರ್ಷಗಳ ಹಿಂದೆ ಹಿಂದೂ ಯುವಕನನ್ನ ಮದುವೆಯಾಗಿ ಮಂಗಳೂರಿಗೆ ಬಂದು ನೆಲೆಸಿದ್ಲು. ಯಶೋಧ ಸಹೋದರರು ಈಕೆ ಹಿಂದೂ ಯುವಕನನ್ನ ಮದುವೆಯಾಗಿರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಪ್ರತೀಕಾರಕ್ಕೆ ಕಾಯ್ತಾ ಇದ್ರು. ಇದೀಗ 22 ವರ್ಷಗಳ ಬಳಿಕ ಯಶೋಧಾಳ ಪುತ್ರಿ ರೇಷ್ಮಾಳನ್ನ ಆಕೆಯ ಅಕ್ಕನ ಮಗ ಅಕ್ರಮ್ಗೆ ಅವರು ಮದುವೆ ಮಾಡಿಕೊಟ್ಟಿರೋದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಇದೀಗ ರೇಷ್ಮಾ ವಿರುದ್ಧ ಚಿನ್ನಾಭರಣವನ್ನ ಕಳವು ಮಾಡಿದ ಹಾಗೂ ನಗದು ಹಣವನ್ನ ಪೋಷಕರಿಗೆ ಗೊತ್ತಿಲ್ಲದಂತೆ ವರ್ಗಾವಣೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ.